ಗುರುಪುರ ಸೇತುವೆ ಬಳಿ ಸ್ಕೂಟರ್ ನಿಲ್ಲಿಸಿ ನಾಪತ್ತೆಯಾಗಿರುವಂತಹ ವ್ಯಕ್ತಿಗಳಿಗಾಗಿ ಫಲ್ಗುಣಿ ನದಿಯಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ಜುಲೈ 23ರ ಮುಂಜಾನೆ ನಗರದ ಪಡಿಲ್ನ ಗಣೇಶ್ ಎಂಬುವರ ಎಲೆಕ್ಟ್ರಿಕಲ್ ಸ್ಕೂಟರ್ ಪತ್ತೆಯಾಗಿತ್ತು. ಚಪ್ಪಲಿ ಹಾಗೂ ತನ್ನ ಪರ್ಸ್ ಸ್ಕೂಟರ್ ಬಳಿ ಬಿಟ್ಟು ಗಣೇಶ್ ನಾಪತ್ತೆಯಾಗಿದ್ರು. ಗಣೇಶ್ ಅವರು ಜುಲೈ 22ರ ರಾತ್ರಿಯಿಂದ ನಾಪತ್ತೆಯಾಗಿದ್ದಾರೆ ಎಂದು ಅವರ ಪತ್ನಿ ಕಂಕನಾಡಿ ಪೊಲೀಸರಿಗೆ ದೂರು ನೀಡಿದ್ರು. ಗುರುಪುರದಲ್ಲಿ ಸಿಕ್ಕ ಸ್ಕೂಟರ್ ಗಣೇಶ್ ಅವರದ್ದು ಎಂಬುದನ್ನು ಬಜ್ಪೆ ಪೊಲೀಸರು ಪತ್ತೆ ಮಾಡಿದ್ರು. ಸಿಸಿಟಿವಿ ಪರಿಶೀಲನೆ ವೇಳೆ ಸೇತುವೆ ಮೇಲೆ ಗಣೇಶ್ ಅವರು ಓಡಾಡಿರುವುದು ಕಂಡು ಬಂದಿದೆ. ಹೀಗಾಗಿ ನದಿಗೆ ಹಾರಿದ್ದಾರೆಯಾ ಅಥವಾ ಸ್ಕೂಟರ್ ನಿಲ್ಲಿಸಿ ಅಲ್ಲಿಂದ ತೆರಳಿದ್ದಾರೆಯಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಅನುಮಾನದ ಆಧಾರದಲ್ಲಿ ಪೊಲೀಸರು ಫಲ್ಗುಣಿ ನದಿಯಲ್ಲಿ ನಾಪತ್ತೆಯಾದಂತಹ ಗಣೇಶ್ ಅವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಸದ್ಯಕ್ಕೆ ಅನುಮಾನದಲ್ಲಿ ಈ ಹುಡುಕಾಟ ನಡೆಸಲಾಗ್ತಾ ಇದ್ದು, ನಾಪತ್ತೆಯಾದ ಗಣೇಶ್ ಅವರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ.